ಸಿಂಗಾಪುರದಲ್ಲಿ ನೀರ್ಮುಳುಗು ವೇಳೆ ಗಾಯಕ ಜುಬಿನ್ ಗಾರ್ಗ್ ಮರಣ ಹೊಂದಿದ ಸಂಬಂಧ ಜೊತೆಯಲ್ಲಿದ್ದ ಅವರ ತಂಡದ ಡ್ರಮ್ಮರ್ ಶೇಖರ್ ಜ್ಯೋತಿ ಗೋಸ್ವಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಕೂಬಾ ಡೈವಿಂಗ್ ವೇಳೆ ಮೃತರಾದ ಜುಬಿನ್ ಗಾರ್ಗ್ ಇದ್ದ ಹಾಯ್ ಹಡಗಿನಲ್ಲಿ ಅವರ ಮ್ಯೂಸಿಕ್ ತಂಡದ ಒಬ್ಬರಾದ ಶೇಖರ್ ಜ್ಯೋತಿ ಗೋಸ್ವಾಮಿ ಇದ್ರು. ಅವರು ಸಂಗೀತ ತಜ್ಞರಲ್ಲಿ ಒಬ್ಬರಾಗಿದ್ದು, ಮುಖ್ಯವಾಗಿ ಜುಬಿನ್ ತಂಡದಲ್ಲಿ ಡ್ರಮ್ಮರ್ ಆಗಿ ಸದ್ದು ನೀಡುತ್ತಿದ್ರು. ಅಸ್ಸಾಂ ಸರ್ಕಾರವು ಜುಬಿನ್ ಸಾವಿನ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿದೆ. ಆ ತನಿಖಾಧಿಕಾರಿಗಳು ಗೋಸ್ವಾಮಿ ಅವರನ್ನು ವಿಚಾರಣೆಗೆ ವಶಕ್ಕೆ ಪಡೆದಿದ್ದಾರೆ ಹೊರತು ಅದು ಬಂಧನವಲ್ಲ ಎಂದು ಕೂಡ ಕೆಲವು ಮೂಲಗಳಿಂದ ತಿಳಿದುಬಂದಿದೆ. ಇದೇ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡದವರು ಸಂಕಣ ಭಾರತ ಉತ್ಸವದ ಸಂಘಟಕ ಶಾಂಕಾನು ಮಹಂತ ಮತ್ತು ಜುಬಿನ್ ಅವರ ಮ್ಯಾನೇಜರ್ ಸಿದ್ಧಾರ್ಥ ಶರ್ಮಾ ಅವರ ಮನೆಗೆ ದಾಳಿ ಮಾಡಿ ತನಿಖೆ ನಡೆಸಿದರು. ಶೇಖರ್ ಗೋಸ್ವಾಮಿ ಕಂಪ್ಯೂಟರ್ ತಜ್ಞ, ಸೌಂಡ್ ಇಂಜಿನಿಯರ್, ಮ್ಯೂಸಿಕ್ ಪ್ರೊಡ್ಯೂಸರ್ ಎಂದೆಲ್ಲ ಆಗಿದ್ದು ಹಲವು ವರ್ಷಗಳಿಂದ ಜುಬಿನ್ ಜೊತೆಗಿದ್ರು. ಸಾವಿನ ಸಂದರ್ಭದಲ್ಲಿ ಗೋಸ್ವಾಮಿ ಅವರು ಅಲ್ಲಿನ ಹಾಯಿ ಹಡಗಿನಲ್ಲಿ ಇದ್ದರಾದ್ದರಿಂದ ಅವರ ವಿಚಾರಣೆ ಅನಿವಾರ್ಯದ್ದಾಗಿದೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.